ಹಾಯ್, ನಾವು ಸಮ್ಮರ್ ಡ್ರಿಂಕ್ 1 ಆಲ್ರೆಡಿ ನೋಡಿದ್ದೀವಿ. ಎಳ್ಳು ಜ್ಯೂಸ್ ನೋಡದಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಐ ಬಟನ್ ಅಲ್ಲಿ ಹಾಕಿರ್ತೇನೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಇವತ್ತು ನಾವು ಮಾಡಿದ ಸಮ್ಮರ್ ಡ್ರಿಂಕ್ 2 ಯಾವ್ದಂತ ಹೇಳಿದ್ರೆ ಹೆಸರು ಕಾಳಿನ ಜ್ಯೂಸ್. ಸೊ ಇದಕ್ಕೆ ಗ್ರೀನ್ ಗ್ರಾಮ್ ಜ್ಯೂಸ್ ಅಂತ ಕೂಡ ಕರೀತಾರೆ. ತುಂಬಾ ಪ್ರೋಟೀನ್ ಅಂಶ ಇರುತ್ತೆ, ಇದ್ರ ಬಗ್ಗೆ ನಾವು ಓದಿದ್ದೇವೆ ಕೂಡ. ಸೊ ಜಾಸ್ತಿ ಜನರಿಗೆ ಇದು ಹೇಗೆ ಮಾಡ್ತೇನೆ ಅಂತ ಗೊತ್ತಿರ್ಬಹುದು, ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಅವರಿಗೋಸ್ಕರ ಇದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಕೂಡ ಇದು ಕಲಿತಾಗೆ ಆಗುತ್ತೆ. ಸೊ ಇದನ್ನು ಮಾಡಿ ತೋರಿಸಿದ್ದಾರೆ ನನ್ನ ಅಮ್ಮ. ಸೊ ಬನ್ನಿ ನಾವು ಹೇಗೆ ಮಾಡ್ತಾರೆ ಅಂತ ಅವರು ಒಂದ್ಸಲ ನೋಡುವ, ಆಯ್ತಾ? ಹೆಸರು ಕಾಳಿನ ಜ್ಯೂಸ್ ಬೇರೆ ಬೇರೆ ವಿಧಾನದಲ್ಲಿ ಮಾಡಬಹುದು. ನಾನಿಲ್ಲಿ ತೋರಿಸುದು ನಮ್ಮನೆಯಲ್ಲಿ ಹೇಗೆ ಮಾಡ್ತಾರೆ ಆ ವಿಧಾನದಲ್ಲಿ. ಹೆಸರು ಕಾಳಿನ ಜ್ಯೂಸ್ ಮಾಡ್ಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನಿಮ್ಮ ಮುಂದಿವೆ. 100 ಗ್ರಾಮ್ ಹೆಸರು ಕಾಳನ್ನು 1-2 ನೀರಿನಲ್ಲಿ ತೊಳೆದು ಇಡಬೇಕು. ರುಚಿಗೆ ಬೇಕಾದಷ್ಟು, ನಿಮ್ಮ ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ, ಸ್ವಲ್ಪ ತೆಂಗಿನಕಾಯಿ ತುರಿ, ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೀರು. ಈಗ ನಾನು ಗ್ರೈಂಡರ್ ಅಲ್ಲಿ ಹಾಕ್ತಾ ಇದ್ದೇನೆ. ಈಗ ಇದು ಕಡೆತಾಯ್ತು. ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ, ಯಾಕೆಂದ್ರೆ ಇದು ಗಟ್ಟಿ ಅಲ್ಲ, ಅದರಿಂದ ಇದಕ್ಕೆ ಒಂದು 20-25 ನಿಮಿಷ ತೆಗೆದುಕೊಳ್ತದೆ. ಮಿಕ್ಸರ್ ಅಲ್ಲಿ ಆದ್ರೆ ಇಷ್ಟು ಅದು ಚೆನ್ನಾಗಿ ಗ್ರೈಂಡ್ ಆಗುದಿಲ್ಲ, ಗ್ರೈಂಡರ್ ಅಲ್ಲಿ ಆದ್ರೆ ಒಳ್ಳೆ ಅದು ನೈಸ್ ಆಗ್ತದೆ. ನಾವು ಇದನ್ನು ತೆಗಿತಾ ಇದ್ದೇವೆ. ಇದು ಈಗ ದಪ್ಪ ಉಂಟು. ಇದನ್ನು ನಾವು ಕಲ್ಲು ತೊಳೆದು ನೀರನ್ನು ಹಾಕ್ತೇವಲ್ಲ, ಇದಕ್ಕೆ ಆಡ್ ಮಾಡಿ ತೆಳು ಮಾಡಬೇಕು. ಮತ್ತು ಫ್ರಿಜ್ಜಿನಲ್ಲಿ ಇಟ್ಟು ಇದನ್ನು ಸ್ವಲ್ಪ ಕೋಲ್ಡ್ ಮಾಡಿದರೆ ತುಂಬಾ ಒಳ್ಳೆಯದಾಗ್ತದೆ. ಕೆಲವರು ಇದನ್ನು ಗಾಳಿಸ್ತಾರೆ, ಆದ್ರೆ ಅದು ಗಾಳಿಸದಿದ್ರೆ ಇನ್ನೂ ಒಳ್ಳೆಯದು. ಎಲ್ಲ ಅದರಲ್ಲಿ ನಮಗೆ ಸಿಗ್ತದಲ್ಲ ಪ್ರೋಟೀನ್. ಈಗ ನಾವು ಇದನ್ನು ಗಾಳಿಸ್ತಾ ಇದ್ದೇವೆ, ಯಾಕೆಂದ್ರೆ ಕೆಲವರಿಗೆ ಹೀಗೇನೆ ಕಡಿದು ಕುಡಿಯಲಿಕ್ಕೆ ಇಷ್ಟ ಆಗುದಿಲ್ಲ, ಯಾಕೆಂದ್ರೆ ಅದು ಸ್ವಲ್ಪ ದಪ್ಪ ಇರ್ತದೆ. ಹೀಗೆ ಗಾಳಿಸ್ತಾರೆ ಅದು ತುಂಬಾ ತೆಳು ಇರ್ತದೆ, ಅದರಿಂದ ಕೆಲವರಿಗೆ ಅದು ಇಷ್ಟ. ಅದಕ್ಕೋಸ್ಕರ ನಿಮ್ಗೆ ನಾವು ಇದನ್ನು ಗಾಳಿಸಿ ತೋರಿಸ್ತಾ ಇದ್ದೇವೆ. ನಾನಿಲ್ಲಿ ಗಾಳಿದ ಜ್ಯೂಸ್ ತಗೊಂಡಿದ್ದೇನೆ, ಯಾಕಂತ ಹೇಳಿದ್ರೆ ನನಗೆ ಅದು ಫುಲ್ ದಪ್ಪ ಇರೋ ಜ್ಯೂಸ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಕೆಲವರಿಗೆ ಇಷ್ಟ ಆಗುತ್ತೆ. ಸೊ ನಾನು ಗಾಳಿಸಿ ತಗೊಂಡಿದ್ದೇನೆ. ಚೆನ್ನಾಗಿದೆ, ಅದು
ತುಂಬಾ ಒಳ್ಳೆ ಆಗುತ್ತೆ. ಒಂದ್ಸಲ ಕುಡಿವಾಗಲ್ಲ ಕಂಟಿನ್ಯೂಸ್ ಕುಡಿಯುವಂತ ಅನಿಸ್ತದೆ, ಆ ರೀತಿ ಆಗ್ತಿದೆ ಇದು. ಅಷ್ಟೇ ಲೈಕ್ ಒಳ್ಳೆ ಇದೆ, ಗೊತ್ತೇ ಆಗಲ್ಲ ಹೆಸರು ಕಾಳು ಅಂತ, ಆ ರೀತಿ. ಸೊ ಈ ರೆಸಿಪಿ ನಿಮ್ ಜೊತೆ ನಾನು ಶೇರ್ ಮಾಡ್ತಿದ್ದೇನೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಕೂಡ ಇಷ್ಟ ಆಗ್ತದೆ. ಸೊ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದೆ ಜಾಸ್ತಿ ನಾವು ವಿಡಿಯೋಸ್ ಹಾಕ್ತಾ ಇರ್ತೇವೆ, ಇತ್ತೆ ಸಮ್ಮರ್ ಡ್ರಿಂಕ್ಸ್ ಇಲ್ಲಾದ್ರೆ ಏನಾದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.